ಇರುವುದರಿಂದ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ವಿವಿಧ ಯೋಜನೆಗಳನ್ನು ಪಡೆಯಲು ತೊಂದರೆ ಆಗ್ತದೆ. ಸರ್ವಾಧಿಕಾರ ಪರಮಾವಧಿ ಅಂತಾರಲ್ಲ ಮಾಡಿ. ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿಗಳ ಗಮನ ಸೆಳೆಯಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 5,500 ಹೊಸ ರೇಷನ್ ಕಾರ್ಡ್ ಮಾಡಲಿಕ್ಕೆ ಬಾಕಿ ಇದೆ. ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ಪ್ರತಿ 2 ದಿವಸಕ್ಕೆ ಅದನ್ನು ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಆದರೂ ಕೂಡ ಸೈಬರ್ ಅಪ್ಲೋಡ್ ಮಾಡಲಿಕ್ಕೆ ಪ್ರಾಬ್ಲಮ್ ಇದರಿಂದ ಯಾರೂ ಕೂಡ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ನಮ್ಮ ಪುತ್ತೂರು ತಾಲೂಕಿನಲ್ಲಿ ಬರೀ 7 ಜನ ಮಾತ್ರ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಇವತ್ತು ಸುಮಾರು 20,000 ರಿಂದ 25,000 ಜನ ಪಡಿತರ ಚೀಟಿಯನ್ನು ತಿದ್ದುಪಡಿ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಈ 2 ದಿವಸ ಅವಕಾಶ ಕೊಟ್ಟದ್ರಿಂದ ಅದರಿಂದ ಯಾವುದೇ ಪ್ರಯೋಜನ ಆಗಲಿಲ್ಲ. ಯಾಕಂದ್ರೆ ಅಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಸೈಬರ್ ಡೌನ್ ಇರುವಂತ ಕಾರಣದಿಂದ ಆಗ್ಲಿಲ್ಲ. ಸಭಾಧ್ಯಕ್ಷರೇ, ನಾನು ಆಹಾರ ಮತ್ತು ಸಾರ್ವಜನಿಕ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿಗಳ ಹತ್ರ ವಿನಂತಿ ಮಾಡಿಕೊಳ್ಳುವುದು, ನಮಗೆ ಇನ್ನಷ್ಟು ಅವಕಾಶಗಳನ್ನು ಕೊಡಬೇಕು. ಒಂದು ವಾರದಲ್ಲಿ, ತಿಂಗಳಲ್ಲಿ 2-3 ದಿವಸ ಅವಕಾಶ ಕೊಟ್ಟರೆ ಪಡಿತರ ಚೀಟಿಯಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದಂತಾಗ್ತದೆ. ಸರ್ಕಾರದ ಯೋಜನೆಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಸಿಗ್ತದೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಸಭಾಧ್ಯಕ್ಷರೇ, ಈಗ ಅಕ್ಕಿಯ 5 kg ಎಕ್ಸ್ಟ್ರಾ ಅಕ್ಕಿಯನ್ನು ಕೊಡ್ತಾ ಇದ್ರೆ ಅದರ ಬದಲಿಗೆ ಹಣವನ್ನು ಅವರ ಅಕೌಂಟ್ಗೆ ಹಾಕುವಂತ ಕೆಲಸ ಆಗ್ತಾ ಇದೆ. ಮುಂದಿನ ದಿವಸ ಎಲ್ಲ ಅಕ್ಕಿ ಏನಾದರೂ ಸಪ್ಲೈ ಮಾಡುದಿದ್ರೆ ಆ ಅಕ್ಕಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಕುಚಿಲಕ್ಕಿಯನ್ನು ಕೊಡಬೇಕಂತ ತಮ್ಮ ಮೂಲಕ ನಾಗರಿಕ ಮತ್ತು ಆಹಾರ ಸರಬರಾಜು ಮಂತ್ರಿಗಳಿಗೆ ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸಭಾಧ್ಯಕ್ಷರೇ. ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ, ಬೆಂಗಳೂರು, ಮೈಸೂರು ಹಾಗೂ ಕಲಬುರಗಿ ಪ್ರದೇಶಗಳಲ್ಲಿ, ವಿಶೇಷವಾಗಿ ಮಂಗಳೂರು ಪ್ರದೇಶದಲ್ಲಿ 3 ಸರ್ವರ್ಗಳನ್ನು ಬದಲಾಯಿಸುತ್ತದೆ. ಸಂಬಂಧಿಸಿದಂತೆ ಅರ್ಜಿಗಳು ಸ್ವೀಕೃತವಾಗಿದ್ದು ಸದ್ಯ ಅರ್ಜಿಗಳ ವಿಲೇವಾರಿ ಹಾಗೂ ಹೊಸ ಅರ್ಜಿಗಳನ್ನು ಹಾಕಲು ಅವಕಾಶವನ್ನು ಕಲ್ಪಿಸಲಾಗಿತ್ತು. ಆದರೆ ಹಾಲಿ ನಿರ್ವಹಿಸುತ್ತಿರುವ ಸರ್ವರ್ಗಳು ಹಳೆಯವಾಗಿತ್ತು. ಹೆಚ್ಚಿನ ಒತ್ತಡ ಬರಲು ಸಾಧ್ಯವಾಗದ ಕಾರಣ ಈಗ ಕಾರ್ಯನಿರ್ವಹಿಸುತ್ತಿರುವ ಸರ್ವರ್ಗಳಲ್ಲಿ ಹೆಚ್ಚು ಕಾರ್ಯಭಾರ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ. ಆಹಾರ ದತ್ತಾಂಶ ನಿರ್ವಹಿಸುತ್ತಿರುವ ಸರ್ವರ್ಗಳಿಂದ ಮತ್ತು ಆಹಾರ ಅಪ್ಲಿಕೇಶನ್ನಿಂದ ಕೇಂದ್ರ ಸರ್ಕಾರಕ್ಕೆ ಪ್ರತಿ ತಿಂಗಳು ಪಡಿತರ ಚೀಟಿಗಳ ವಿವರ ಮತ್ತು ವಿತರಣಾ ಡಾಟಾವನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಲಾಗುತ್ತದೆ. ಇದರೊಂದಿಗೆ ಪ್ರತಿ ಮಾಹೆ ಆನ್ಲೈನ್ ಮುಖಾಂತರ ಪಡಿತರ ಚೀಟಿಯನ್ನು ಜನರೇಟ್ ಮಾಡಲು ಸರ್ವರ್ ಬಳಕೆಯಾಗುತ್ತದೆ. ತದನಂತರ ಪ್ರತಿ ಮಾಹೆಯ ಪಡಿತರ ವಿತರಣೆಯ ಪಾಸ್ ಮುಖಾಂತರ ಮಾಡಲಾಗುತ್ತಿದ್ದು ಇದಕ್ಕಾಗಿ ಸರ್ವರ್ ಬಳಕೆಯಾಗುತ್ತಿದೆ. ಈ ಕಾರಣಗಳಿಂದ ಸರ್ವರ್ ಮೇಲೆ ಹೆಚ್ಚಿನ ಒತ್ತಡ ಇರುತ್ತದೆ. ಆದಾಗ್ಯೂ ಪ್ರತಿ ಮಾಹೆ 1 ರಿಂದ 10ನೇ ತಾರೀಕುವರೆಗೂ ಪಡಿತರ ಚೀಟಿ ತಿದ್ದುಪಡಿಗೆ ಅವಕಾಶ ಕಲ್ಪಿಸಲಾಗಿರುತ್ತದೆ. ಇಲಾಖೆಯಿಂದ ಕಳೆದ 6 ತಿಂಗಳಿಂದ ಸ್ವೀಕೃತವಾದ 16,79,604 ಪಡಿತರ ಚೀಟಿ ತಿದ್ದುಪಡಿ ಅರ್ಜಿಗಳನ್ನು ಪೈಕಿ ಈಗಾಗಲೇ ಪ್ರಸ್ತುತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಬಳಸಲಾಗುತ್ತಿರುವ ತಂತ್ರಾಂಶದ ಸರ್ವರ್ಗಳು ಹಳೆಯವಾಗಿದ್ದು ಸದರಿ ಸರ್ವರ್ಗಳ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದ NICಯಿಂದ KSDC ಕರ್ನಾಟಕ ಸ್ಟೇಟ್ ಡಾಟಾ ಸೆಂಟರ್ಗೆ ಆಹಾರ ತಂತ್ರಾಂಶದ ಮೈಗ್ರೇಷನ್ ಕಾರ್ಯವು ಪ್ರಗತಿಯಲ್ಲಿರುತ್ತದೆ. NICಯಿಂದ KSDC ಮೈಗ್ರೇಷನ್ ಕಾರ್ಯ ಪೂರ್ಣಗೊಂಡ ನಂತರ ಪಡಿತರ ಚೀಟಿಯಲ್ಲಿನ ಹೆಸರು ಸೇರ್ಪಡೆ, ತಿದ್ದುಪಡಿ ಹಾಗೂ ನಿರಂತರ ಅವಕಾಶ ಕಲ್ಪಿಸಲು ಸಾಧ್ಯವಾಗುತ್ತದೆ. ಹಳೆಯವಿದ್ದರಿಂದ ಸ್ವಲ್ಪ ತಡ ಆಗಿದೆ. ಆದಷ್ಟು ಬೇಗ ಇದನ್ನು ವ್ಯವಸ್ಥೆ ಮಾಡ್ತೀವಿ. ಎರಡನೇದು, ಕುಚ್ಚಲಕ್ಕಿಯನ್ನು ಕೇಳಿದರೆ ಮಂಗಳೂರಲ್ಲಿ, ಉಡುಪಿ, ಮಂಗಳೂರು ಕರಾವಳಿ ಪ್ರದೇಶದಲ್ಲಿ ಇದನ್ನು ಬಳಸ್ತಾ ಇರೋದು ಗಮನಕ್ಕೆ ಬಂದಿದೆ. ಆದ್ದರಿಂದ ನಾನು ಇದರ ಪ್ರಯತ್ನದಲ್ಲಿದ್ದೇನೆ. ಸಾಧ್ಯವಾದಷ್ಟು ಮಟ್ಟಿಗೆ ಕುಚ್ಚಲಕ್ಕಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೇವೆ. ಓಕೆ. JN ಗಣೇಶ್ ಒಂದೇ ನಿಮಿಷ ಕೊಡಿ. ಎರಡಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅಲ್ಲ, ಒಂದು ಈಗ ಏನು ಅವರು 10 ದಿವಸ ಮಂತ್ರಿಗಳು ಹೇಳಿದ್ದಾರೆ, 10 ದಿವಸ ಕಾಲಾವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ನಮ್ಮ ಭಾಗಕ್ಕೆ 3 ದಿವಸ 2 ದಿವಸ ಮಾತ್ರ ಕೊಡೋದು. ನಾನು ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತಾ ಇರೋದು, ಕನಿಷ್ಠ ಒಂದು 10 ದಿವಸ ಕೊಡ್ಲಿ ತಿಂಗಳಲ್ಲಿ. ಅದರಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದೆ. ಬಡವರು ಮಾತ್ರ ಈಗ ಬಾಕಿ ಇರುವಂತದ್ದು ಈ ಬದಲಾವಣೆಗೆ. ಸರ್ಕಾರದಿಂದ ಮೆಡಿಕಲ್ ಬೆನಿಫಿಟ್ ಸಿಗಬೇಕಿದ್ರೆ ಬದಲಾವಣೆ ಆಗ್ಬೇಕಾಗ್ತದೆ. ಮಂತ್ರಿಗಳ ಮೂಲಕ ವಿನಂತಿ ಮಾಡ್ಕೊಳ್ಳೋದು, ಕನಿಷ್ಠ 10 ದಿವಸ ಆದ್ರೂ ಫಸ್ಟ್ ವೀಕಲ್ ನಮಗೆ ಕೊಡುವಂತ ಕೆಲಸಗಳು ಆಗ್ಲಿ. ಮೆಡಿಕಲ್ ಫೆಸಿಲಿಟೀಸ್ಗೆ ಆದ್ಯತೆ ಮೇರೆಗೆ ಮಾಡ್ತಾನೆ ಇದ್ದೀವಿ.
ಅದಕ್ಕೆ ಯಾವ ತರವಾದ ತೊಂದರೆ ಇಲ್ಲ. ಅದಕ್ಕಾಗಿ ಪಡಿತರ ಚೀಟಿ ಕೇಳೋದಕ್ಕೆ ಮೊಟ್ಟ ಮೊದಲು ಆದ್ಯತೆ ಮೇರೆಗೆ ಕೊಡ್ತಾ ಇದ್ದೀವಿ. ಈ ತಂತ್ರಜ್ಞಾನದ ಪ್ರಾಬ್ಲಮ್ ಸರ್ವರ್ದು ಹೇಳಿದ್ದೀನಿ. ಇದು ಸರಿ ಹೋದ ಮೇಲೆ ಹಂತ ಹಂತವಾಗಿ ಸಂಪೂರ್ಣವಾಗಿ ಯಾವುದೇ ತರದ ತೊಂದರೆ ಇಲ್ದಿರ ಅನುಕೂಲ ಮಾಡಿಕೊಟ್ಟು. ಈಗ ಜೇನ್ ಗಣ ಈಗ ನನ್ ಕೂಡ ಪ್ರತಿಪಕ್ಷದವ್ರನ್ನ ಇಲ್ಲಿ ಕೂತ್ಕೊಳ್ಳಿ ಗಣಮಸರಿ ಸೂಚನೆ ಬೇಕಂತ ಇಚ್ಛೆ ಇಲ್ಲ.